ನಾನು ಹರ್ಷಿತಾ, ಕಾರ್ವಾರ್ ಪ್ಲಸ್ ಚಾನೆಲ್ಗೆ ಸ್ವಾಗತ. ಹಡಗು ಚಲಿಸುತ್ತಿರುವಾಗಲೇ ಕ್ಯಾಪ್ಟನ್ ಸಾವು, ಕಾರವಾರ ಬಂದರಿಗೆ ಬಂದ ಹಡಗು. ಕಾರವಾರ ಅರಬ್ಬಿ ಸಮುದ್ರದಲ್ಲಿ ಹಡಗು ಚಲಿಸುತ್ತಿರುವಾಗಲೇ ಹಡಗಿನ ಕ್ಯಾಪ್ಟನ್ ಏಕಾಏಕಿ ಮೃತಪಟ್ಟಿದ್ದಾರೆ. ಆ ಹಡಗು ಈಗ ಕಾರವಾರ ಬಂದರಿಗೆ ಬಂದಿದೆ. ಹಡಗಿನ ಕ್ಯಾಪ್ಟನ್ ಮೃತದೇಹವನ್ನು ಕಾರವಾರ ಕ್ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪಾಟ್ನಾ ಮೂಲದ ವಿಜೇಂದ್ರ ಕುಮಾರ್ ಸಿಂಗ್ 45 ವರ್ಷ ಇವರು ಮೃತಪಟ್ಟಿದ್ದಾರೆ. ಕ್ಯಾಪ್ಟನ್ ಸಾವು ಹಡಗಿನ ಸಿಬ್ಬಂದಿಯಲ್ಲಿ ಆಘಾತವನ್ನುಂಟು ಮಾಡಿದೆ. ಗ್ಲೋಬಲ್ ಲೇಡಿ ಎಂಬ ಹೆಸರಿನ ವಾಣಿಜ್ಯ ಹಡಗು ಚೆನ್ನೈನಿಂದ ಇರಾಕ್ಗೆ ಹೊರಟಿತ್ತು. ಡಾಂಬರು ತುಂಬಿಕೊಂಡು ಬಂದಿದ್ದ ಹಡಗು ಚೆನ್ನೈನಲ್ಲಿ ಖಾಲಿ ಮತ್ತೆ ಇರಾಕ್ ಕಡೆಗೆ ಹೊರಟಿತ್ತು. ಭಟ್ಕಳದಿಂದ 100 ನಾಟಿಕಲ್ ದೂರದಲ್ಲಿದ್ದಾಗ ಹಡಗಿನ ಕ್ಯಾಪ್ಟನ್ ಮೃತಪಟ್ಟಿರಬಹುದು ಎಂದು ಬಂದರು ಅಧಿಕಾರಿಗಳು ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ ಕ್ಯಾಪ್ಟನ್ ವಿಜೇಂದ್ರ ಕುಮಾರ್ ಸಿಂಗ್ ಅವರಿಗೆ ಶುಕ್ರವಾರವೇ ಸಮುದ್ರ ಮಧ್ಯೆ ಹೃದಯಾಘಾತವಾಗಿದೆ. ಹೃದಯಾಘಾತವಾದ ಕೆಲ ಸಮಯದಲ್ಲಿಯೇ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತಕ್ಷಣವೇ ಹಡಗು ಕಾರವಾರ ಬಂದರು ಕಡೆಗೆ ಬಂದಿತ್ತು. ಅಂದರೆ ಶುಕ್ರವಾರ ರಾತ್ರಿಯೇ ಹಡಗು ಕಾರವಾರಕ್ಕೆ ಬಂದಿತ್ತು. ಆದರೆ ಪರವಾನಗಿ ಸೇರಿ ಕಾನೂನು ಪ್ರಕ್ರಿಯೆ ಮುಗಿದ ಶನಿವಾರ ಸಂಜೆ ಹಡಗು ಕಾರವಾರ ಬಂದರು ಪ್ರವೇಶಿಸಲು ಅವಕಾಶ ನೀಡಲಾಗಿದೆ. ಸದ್ಯ ಹಡಗು ಕಾರವಾರ ಬಂದರಿನಲ್ಲಿ ಲಂಗರು ಹಾಕಿದೆ. ಸ್ಥಳಕ್ಕೆ ಕಾರವಾರ ಬಂದರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಕಾರವಾರ ಕ್ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕರೋನಾ ಇರುವ ಕಾರಣಕ್ಕೆ ಪರವಾನಗಿ ವಿಷಯದಲ್ಲಿ ಕೆಲ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗುತ್ತಿದೆ. ಹಡಗು ಭಾರತೀಯ ಬಾವುಟ ಹೊಂದಿದೆ. ಡಾಂಬರು ಆಮದು ಮಾಡುತ್ತಿತ್ತು ಎಂದು ಬಂದರು ಮೂಲಗಳು ತಿಳಿಸಿವೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.